ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರೆ. ತಾಯಿ ಮಾಡಿದ ಅಡುಗೆಗೆ ಸರಿಸಮಾನವಾದದ್ದು ಯಾವುದೂ ಇಲ್ಲ. ಎಷ್ಟೇ ನಾವು ವೆಚ್ಚ ಮಾಡಿ ಹೊರಗಡೆ ಹೋಗಿ ತಿಂದು ಬಂದರೂ ಕೂಡ ಅಮ್ಮನ ಒಂದು ಕೈ ರುಚಿಯೇ ಬೇರೆ. ಸೊ ಅಂಥ ಅಮ್ಮಂದಿರು ಬಂದು ನಮ್ಮ ಅಡುಗೆ ಮನೆಯಲ್ಲಿ ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ಹೇಳ್ಕೊಡ್ತಾರೆ. ಇದುವೇ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಅತಿಥಿ ಶ್ರೀಮತಿ ರೇಣುಕಾ ಸುರೇಶ್ ಅವರು ತಮ್ಮ ಮಕ್ಕಳಿಗೆ ಯಾವುದೆಲ್ಲ ಅಡುಗೆಯನ್ನು ಮಾಡಿಕೊಡ್ತಾರೆ ಅದನ್ನೇ ನಿಮಗೂ ಕೂಡ ಮಾಡಿ ತೋರಿಸ್ತೀನಿ, ನನಗೆ ಬೇರೆ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿಯಾದಂಥ ಅಡುಗೆ ಅವರ ಮಕ್ಕಳಿಗೆ ಇಷ್ಟವಾಗಿರುವಂಥ ಅಡುಗೆ ನಮಗೆ ಹೇಳ್ಕೊಡ್ತಾರೆ, ಬನ್ನಿ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್, ಫಸ್ಟೇ ತಾಕೀತು ಮಾಡಿದ್ರಿ. ಸೊ ನಮ್ಮ ಮಕ್ಕಳಿಗೆ ಯಾವ್ದು ಇಷ್ಟನೋ ಅದನ್ನೇ ನಾನು ಮಾಡ್ತೀನಿ ಅಂತ. ಯಾವಾಗಲೂ ಅದನ್ನೇ ಮಾಡಬೇಕು. ಯಾಕೆ ಗೊತ್ತಾ? ಸೊ ಮಕ್ಕಳಿಗೆ ತಾಯಂದ್ರು ಪ್ರೀತಿಯಿಂದ ಅಡುಗೆಯನ್ನು ಮಾಡಿಕೊಡ್ತಾರೆ, ಅದಷ್ಟೇ ರುಚಿಯಾಗಿರುತ್ತೆ. ಸೊ ನಿಮ್ಮ ಕೈ ರುಚಿ ಹೇಗಿದೆ, ಯಾವ ಅಡುಗೆ ಹೇಳ್ಕೊಡ್ತಾ ಇದ್ರಿ? ನಾನು ಕೂಡ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ಗುಟ್ಟನ್ನು ರಟ್ಟು ಮಾಡ್ಬೋದ, ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ಅಂತ? ಕಡುಬು ಮೇಡಮ್. ಕಡುಬು? ಯಾವ ಕಡುಬು? ಕಡುಬು ಅಲ್ಲಿ ವಿಧವಾದಂಥದ್ದು ಇದೆಪ್ಪ. ಗೋಧಿ ಕಡುಬು ಅಂತ. ಗೋಧಿ ಕಡುಬು. ಕಡುಬು ಅಂದ್ರೆ ರೌಂಡ್ ಅಲ್ಲ, ಈ ಬಟ್ಲು ಕಡುಬು ಮಾಡ್ತಾರೆ. ಇದು ರೌಂಡ್ ಆಗಿ ಮಾಡಿ ನೀರಲ್ಲಿ ಬೇಯಿಸೋದು. ಕಡುಬನ್ನ ನೀರಲ್ಲಿ ಬೇಯಿಸ್ತಾರೆ. ಹಬೆಯಲ್ಲಿ ಬೇಯಿಸೋದಾದ್ರೆ ಗೊತ್ತು, ಇದು ನೀರಲ್ಲಿ ಬೇಯಿಸೋದು ಸ್ಪೆಷಲ್. ಹೇಗಿರುತ್ತೆ ಬನ್ನಿ ಕಿಚನ್ಗೆ ಹೋಗೋಣ. ಸೊ ಸ್ಪೆಷಲೇ ಯಾವಾಗಲೂ ಹೇಳ್ಕೊಡ್ತೀರಿ, ಇವತ್ತು ಏನಾದರೂ ಸ್ಪೆಷಲ್ ಇರುತ್ತೆ. ಎಸ್ ಮೇಡಮ್. ಸೊ ಈಗ ಕಡುಬು, ನೀರಲ್ಲಿ ಬೇಯಿಸುವಂತ ಕಡುಬು ಮಾಡ್ತಾ ಇದ್ದೇನೆ. ಶುರು ಮಾಡೋಣ. ಸ್ವಲ್ಪ ನೀರು ಬೇಕು. ಸೊ ಇದು ಗೋಧಿ ಹಿಟ್ಟು. ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಪೌಡರ್ ಹಾಕ್ಬೇಕಾ? ಹೇಗೆ ಚಪಾತಿ ಹಿಟ್ಟಿನ ಹದಕ್ಕ? ಚಪಾತಿ ಹಿಟ್ಟಿನ ಹದಕ್ಕೆ. ಇದು ಈಗ ನಾದ್ಕೊಂಡು ಸ್ವಲ್ಪ ಹೊತ್ತು ಇಟ್ಕೊಳ್ಬಹುದು. ಬೇಗ ಸಹ ಅರ್ಜೆಂಟ್ ಸಲ ಸಹ ಮಾಡ್ಬೋದು. ಸೊ ಇಟ್ಕೊಳ್ಳೋದಾದ್ರೆ ಎಷ್ಟೊತ್ತು ಇಡ್ಬೇಕಾಗುತ್ತೆ? ಹಾಫ್ ಆನ್ ಅವರ್ ಇಟ್ಟರೆ ಸ್ವಲ್ಪ ಸ್ಮೂತ್ ಬರ್ತದೆ ಅಂತ. ತಿನ್ನುವಾಗ ಸ್ವಲ್ಪ ಸಾಫ್ಟ್ನೆಸ್ ಇರುತ್ತೆ. ಆಗಲೇ ಮಾಡಿದ್ರೆ ಸ್ವಲ್ಪ ಗಟ್ಟಿ ಬರ್ತದೆ. ಸೊ ನಾವಿಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ, ನಮ್ದೆಲ್ಲ ಲಾಸ್ಟ್ ಅಲ್ಲಿ ಅಲ್ವಾ? ಸೊ ಅರ್ಜೆಂಟ್ಗೆ ಗಟ್ಟಿ ಬರುತ್ತೆ. ಪಾಕ ಮಾಡ್ಕೊಳ್ಳು. ಒಂದ್ ಕಡೆ ಪಾಕ ಇಟ್ಕೊಳ್ಳಿಕ್ಕಿದೆ, ಮತ್ತೆ ಲಟ್ಟಿಸ್ಕೊಂಡೆ ಪಾಕಕ್ಕೆ ಹಾಕು. ಡೈರೆಕ್ಟ್ ಪಾಕಕ್ಕೆ ಹಾಕ್ಬೋದು ಸಹ, ಸೈಡ್ಗೆ ಇಟ್ಕೊಂಡು ಹಾಗೆ ಸಹ ತಿನ್ಬೋದು. ನಾವು ಬಟ್ಲಲ್ಲಿ ಇಟ್ಕೊಂಡು ಎದ್ದಿಕೊಂಡು ತಿನ್ಲಿ. ಏನೋ ನನ್ಗಂತೂ ಇದು ಹೊಸ್ತು. ನೀವು ನೀರಲ್ಲಿ ಬೇಯಿಸ್ತೀನಿ ಪಾಕ ಅಂತಿದ್ರಿ, ನನ್ಗಂತೂ ಕನ್ಫ್ಯೂಸ್ ಆಗ್ತದೆ. ಫಸ್ಟ್ ಈಗ ಹಾಗಾದ್ರೆ ಪಾಕ ಇಟ್ಕೊಳ್ಳೋದು.
ಸ್ವಲ್ಪ ನೀರು ಹಾಕಿ ಸಾಕು. ಸಾಕಷ್ಟು ನೀರು. ಅಂದ್ರೆ ಇದು ಎಷ್ಟು ಪಾಕ? ಗಟ್ಟಿ ಪಾಕ? ಗಟ್ಟಿ ಅಲ್ಲ, ಸ್ವಲ್ಪ ನೀರಿನ ಹಾಗೆ, ಸ್ವಲ್ಪ ಕರಗಿದ್ರೆ ಸಾಕು. ಸ್ವಲ್ಪ ನೀರು ಬೇಕು. ಹಾಕೊಳ್ಬೇಕಾ ನೀರು? ಸ್ವಲ್ಪ ಸಾಕಲ್ಲ? ಕರಗೋವರೆಗೂ ಮಾತ್ರ? ಪಾಕ ಬೇಡ, ಇಲ್ಲ. ಸರಿ. ಸೊ ಇದು ನೀವು ಲಟ್ಟಿಸಿ ಮತ್ತೆ ನೀರಲ್ಲಿ ಬೇಯಿಸೋದಂದ್ರಿ? ನೀರಲ್ಲಿ ಇದನ್ನ ಲಟ್ಟಿಸಿಟ್ಕೊಂಡು ಮತ್ತೆ ನೀರು ಕುದಿಯುವಾಗ ಅದರಲ್ಲಿ ಹಾಕ್ಬೇಕು ಇದನ್ನು. ಸರಿ. ಸಾಕಾ? ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕು. ಸಕ್ಕರೆ ಕರಗಿದೆ. ಕರಗಿದ್ರೆ ಸಾಕು. ಇಷ್ಟು ತೆಳು ಇದೆ. ಈ ಥರ ಇರಲಿ. ಇನ್ನು ಸ್ವಲ್ಪ ಕುದಿಲಿ. ಸ್ವಲ್ಪ ಒಂದು ಕುದಿ ಬರಬೇಕು. ಇದು ಯಾವ ಕಡೆ? ಇದು ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ. ಅದೇ ಇದ್ರ ಬದಲು ಬೆಲ್ಲ ಹಾಕಿ ಸಹ ಮಾಡ್ಬೋದು ಪಾಕದಲ್ಲಿ. ಸಕ್ಕರೆ ಪಾಕ ಬದಲು ಬೆಲ್ಲದ ಪಾಕ ಮಾಡ್ಬೋದು. ಟೇಸ್ಟ್ ಹೆಚ್ಚಿಗೆ ಬರೋದು ಬೆಲ್ಲದ್ರಲ್ಲಿ. ಬಟ್ ಇದು ಇಮಿಡಿಯೇಟ್ ಅವಾಗಲೇ ಮಾಡಿ ಮುಗಿಸ್ಬೇಕಾ? ಕುದಿ ಬರ್ತಾ ಇದೆ ಚೆನ್ನಾಗಿ. ಸಾಕಾ? ಹೇಗೆ? ಸಾಕು. ಆಫ್ ಮಾಡ್ಲಾ? ಸ್ವಲ್ಪ ಬಿಸಿನೀರು ಇಟ್ಬಿಟ್ರೆ ಹಾಕ್ಬಿಡ್ತೀನಿ ನಾನು. ಬಿಸಿನೀರು ಇಟ್ಕೊಳ್ಬೇಕಾ? ಹೌದು. ಅದನ್ನ ಬೇಯಿಸ್ಕೊಳ್ಳಿಕ್ಕೆ ನಾನು ಲಟ್ಟಿಸಿ ಹಾಕ್ತೇನೆ. ಓಹೋ, ಸರಿ. ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋದು. ಇದು ಪೂರಿ ತರನೇ ಮಾಡ್ಕೊಂಡು ಬಟ್ ಇದು ನೀರಲ್ಲಿ ಬೇಯಿಸ್ಕೊಳ್ಳಿಕ್ಕೆ. ಅದಕ್ಕೆ ಈಗ ನೀವೇನು ಉಪ್ಪು ಹಾಕಿದ್ರಿ ಅಲ್ಲ? ಉಪ್ಪು ಮತ್ತೆ ಸೋಡಾ ಹಾಕಿದ್ದೀನಿ ಅಷ್ಟೇ. ಈಗ ನೀರು ಕುದೀತಾ ಇದೆ. ಈ ನೀರಿಗೆ ಏನು ಹಾಕೊಳ್ಳೋಗಿಲ್ವಾ? ಏನು ಸ್ವಲ್ಪ ಎಣ್ಣೆ ಅಥವಾ ಉಪ್ಪು ಏನೂ ಇಲ್ಲ? ಏನು ಇಲ್ಲ. ನೀರು ಎಣ್ಣೆ ಕೂಡ ಇಲ್ಲ? ಎಣ್ಣೆ ಕೂಡ ಬೇಡ. ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಅದರ ನಂತರ ನೀರು ಸರಿ ಕುದಿಬೇಕು. ಕುದಿ ಬಂದ್ಮೇಲೆ ಹಾಕೋಬೇಕು. ಒಂದೊಂದನೇ ಕಾಯಿಸ್ಕೊಳ್ಳೋ ಇದು ಹಾಕೊಳ್ಳೋದಾ ಅಥವಾ 2-3 ಹಾಕ್ಬೋದು ಒಟ್ಟೊಟ್ಟಿಗೆ. ಸೊ ಇದು ಎಣ್ಣೆ ಕುದೀತಾ ಇದೆ ಅಂತ ಹೇಳಿ ಇದು ನೀರು ಕುದೀತಾ ಇದೆ. ಸೊ ಅದು ಬೇರೆ. ನೀವು ಫ್ರೈ ಮಾಡೋಕ್ಕಿಂತ ತೆಗಿವಾಗ ನನಗೆ ಫಸ್ಟ್ ಎಣ್ಣೆ ಅಂತ, ನಮ್ಮ ಆಯಿಲ್ ಅಂದ್ರೆ ನಮ್ಗೆ ಅಷ್ಟೊಂದು ಅಚ್ಚುಮೆಚ್ಚು. ಹಾಕೊಳ್ಳೋದಾ? ಇದು ಎಷ್ಟು ಉಂಟಲ್ಲ? ಸಾಕ? ಎಷ್ಟು ಬೆಂದಿರೋಂಥದ್ದು? ಇನ್ನು ಬೇಯಬೇಕು. ಈ ರಿಸ್ಕ್ ನೀವೇ ತಗೊಳ್ಳಿ, ನಮ್ಗೆ ಗೊತ್ತಿಲ್ಲ, ಬೇಡ. ಇದು ಉಬ್ಬುತ್ತಾ? ಇಲ್ಲ, ಉಬ್ಬುದಿಲ್ಲ. ಮತ್ತೆ ಸೋಡಾ ಯಾಕೆ ಹಾಕಿದ್ದು? ಅದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಅದು ಆಗಲೇ ಮಾಡಿದಲ್ಲ, ಸಾಫ್ಟ್ನೆಸ್ ಬರೋದಕ್ಕೆ ಸೋಡಾ ಹಾಕಿ. ಇದು ಒಂದು ಸಾಧಾರಣ ಎಷ್ಟೊತ್ತು ಬೇಯಿಸ್ಕೊಳ್ಬೇಕು? ಬಂದಿದೆ ಹೇಗೆ ಗೊತ್ತಾಗುತ್ತೆ? ಒಂದು 10 ನಿಮಿಷ ಬೇಕು, ಬೇಯಬೇಕು. ಹೌದು. ಈಗ ಇದು ನೀರಲ್ಲಿ ಬೇಯಿಸ್ತಾ ಇದ್ದೀರಿ, ಎಣ್ಣೆಯಲ್ಲಿ ಫ್ರೈ ಮಾಡಿ, ಪೂರಿ ಥರ ಫ್ರೈ ಮಾಡಿ ಇದಕ್ಕೆ ಹಾಕೋಕ್ಕಾಗುತ್ತಾ? ಆಗುತ್ತೆ. ಅದನ್ನು ಚೆನ್ನಾಗುತ್ತೆ. ಸ್ವೀಟ್ ಫ್ರೈ ಇದು ಪೂರಿ ಆಗುತ್ತೆ ಆಗ. ಸ್ವೀಟ್ ಪೂರಿ. ಈಗಿಂದ ನಮ್ಮ ಮಗನಿಗೆ ಭಾಳ ಇಷ್ಟ ಹೀಗೆ ಮಾಡಿಕೊಟ್ರೆ. ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟ ಅವನಿಗೆ. ಸೊ ಇದು ಯಾವ್ದಾದ್ರು ಹಬ್ಬ ಹರಿದಿನಕ್ಕೆ ಮಾಡ್ತಾರ? ಆ ಕಡೆ ಅಂತೇನಿಲ್ಲ, ಹೆಚ್ಚಿಗೆ ಮಾಡೋದಂದ್ರೆ ಡೆಲಿವರಿ ಆದ ಟೈಮಲ್ಲಿ ಮಾಡಿ ಕೊಡ್ತಾರೆ. ಇದನ್ನು ಗೋಧಿದು ಸ್ವಲ್ಪ ಹೀಟ್ ಆಗಲಿ ಅಂತ ಹೇಳಿ ಮಾಡಿ ಕೊಡ್ತಾರೆ ಬಾಣಂತಿಯರಿಗೆ. ಸ್ವೀಟ್ ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕಿ ತಿನ್ಬೇಕು ಅದಕ್ಕೆ. ಈ ತರ ಸಕ್ಕರೆ ಪಾಕದಲ್ಲಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ. ಇಲ್ದಿದ್ರೆ ಖಾರ ಅಂತ ಆದ್ರೆ ನೀವಾಗ ಹೇಳಿದ್ರೆ ಚಟ್ನಿ ತರ.
ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಓಕೆ. ತೆಗೆಯೋದಾ? ಓ ಎಸ್. ಕಳೆದ ಬಾರಿ ಇದು ಈಗ ನೋಡ್ತಾ ಇರುವಾಗ ಸ್ವಲ್ಪ ನೆನಪು ಬರ್ತಾ ಇದೆ. ಲಾಸ್ಟ್ ಟೈಮ್ ಒಬ್ರು ಯಾವುದೋ ಇದೇ ಥರ, ಬಹುಶಃ ನೀವೇನ ಯಾರು ಗೊತ್ತಿಲ್ಲ, ನೀರಲ್ಲಿ ಬೇಯಿಸಿದ್ದು. ಬಟ್ ಅದು ರೆಸಿಪಿ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಗದಿಂದ. ಸೊ ನೋಡಿ ಎಷ್ಟೆಲ್ಲ ನಮ್ಗೆ ಕಲಿಯೋದಕ್ಕೆ ಸಿಗುತ್ತೆ ಈ ನಮ್ಮ ಒಂದು ಅಡುಗೆ ಮನೆಯಲ್ಲಿ, ಡಿಫ್ರೆಂಟ್ ರೆಸಿಪಿ. ಸೊ ಇದು ಸೇಮ್ ಅದೇ ರೀತಿಯಾಗಿ ಕಾಣ್ತಾ ಇದೆ. ಅವತ್ತು ಕೂಡ ಸ್ವಲ್ಪ ಡೌಟ್ ಇತ್ತು ನನಗೆ, ಇದು ನೋಡ್ತಾ ಇರುವಾಗ ನೆನಪು ಬರ್ತಾ ಇದೆ. ನಾನು ಟ್ರೈ ಮಾಡಿಲ್ಲ ಹಾಗಾಗಿ ನೆನಪಿಲ್ಲ. ಕಟ್ ಆಗೋದು ಏನೂ ಇಲ್ಲ, ಈ ಥರ ಸಾಫ್ಟ್ ಆಗಿ ಹಾಗೆ ಇರುತ್ತೆ. ಹಾಂ ಹಾಂ. ಓ ಎಸ್. ಆಫ್ ಮಾಡಲಾ? ಸೊ ಒಂದಕ್ಕಂತೂ ಅಂಟ್ಕೊಳ್ಳಲ್ವಾ? ಅಂಟ್ಕೊಳ್ಳೋದಿಲ್ಲ. ಹಾಂ ಹಾಂ ಹಾಂ. ಏನು ಅಂದ್ರೆ ಇದು ಏನೂ ಹಾಕಿಲ್ಲ, ಆವಾಗಲೇ ತಿನ್ಬೇಕು, ಇಡ್ಲಿಕ್ಕಿಲ್ಲ ಇದನ್ನು. ಹಾಂ ಹಾಂ ಹಾಂ. ಬಿಸಿ ಬಿಸಿದೆ. ಓಕೆ ಓಕೆ. ಸೊ ನೆಕ್ಸ್ಟ್ ಇನ್ನೇನು ಮಾಡ್ಕೊಳ್ಳೋದು? ಇನ್ನು ಪಾಕಕ್ಕೆ ಒಂದು ಬೌಲಲ್ಲಿ ಪಾಕ ಹಾಕ್ಕೊಳ್ಳಿ. ಪಾಕ ಒಂದು ಬೌಲ್ ಕೊಡಿ ಪಾಕ ಹಾಕ್ಲಿಕ್ಕೆ. ಸೊ ಇನ್ ಡೈರೆಕ್ಟ್ ಸರ್ವಿಂಗ್ ಏನಾ? ಸರ್ವಿಂಗ್ಗೆ. ಡನ್. ಓಕೆ ತಗೊಳ್ಳಿ. ಇದು ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿ ತಿನ್ಕೊಳ್ಳುವಂಥದ್ದು. ಓಹೋ. ಹಾಕಿಬಿಡಿ ಹಾಕಿಬಿಡಿ ಫುಲ್. ಎಸ್. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಇದು ಬಡೆ ಸೊಪ್ಪು ಅಂತ ಹೇಳ್ತಾರೆ, ಅದು ಅದರ ಪುಡಿ, ಬಡೆ ಸೊಪ್ಪಿನ ಪುಡಿ. ಪುಡಿ ಹೌದು. ಇದು ಒಣ ಕೊಬ್ಬರಿದು, ಒಣ ಕೊಬ್ಬರಿ ತುರಿ. ಹಾಂ, ಒಣ ಕೊಬ್ಬರಿ ತುರಿ. ಸೊ ಡಿಫ್ರೆಂಟ್ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದರ ಹೆಸರು ಕಡುಬು, ಗೋಧಿ ಕಡುಬು ಅಂತ ಹೇಳಿ. ಗೋಧಿ ಕಡುಬು, ಗೋಧಿ ಸಿಹಿ ಕಡುಬು. ಗೋಧಿ ಸಿಹಿ ಕಡುಬು. ಥ್ಯಾಂಕ್ ಯು. ಸೊ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಸಿಹಿ ಕಡುಬು. ಸೊ ಹೆಚ್ಚಾಗಿ ಬಾಣಂತಿಯರಿಗೆ ಕೊಡ್ತಾರೆ ಅಂತ ಹೇಳಿದರು. ಎಷ್ಟೊಂದು ವಿಭಿನ್ನ ನೋಡಿ, ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಹೋಗುವಾಗ ಆ ಒಂದು ಬಾಣಂತಿಯರಿಗೆ ಕೊಡುವಂಥದ್ದಾಗಿರಲಿ, ಮಕ್ಕಳಿಗೆ ಕೊಡುವಂಥದ್ದಾಗಿರಲಿ, ವಿಭಿನ್ನವಾಗಿರುತ್ತೆ ಖಾದ್ಯಗಳು. ಸೊ ಇದು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗೋಧಿ ಸಿಹಿ ಕಡುಬು ತಯಾರಿಸೋ ವಿಧಾನ. ಮೊದಲು 1 ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, 1/4 ಚಮಚದಷ್ಟು ಸೋಡಾ ಪುಡಿ, ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ ಚಿಕ್ಕದಾಗಿ ಲಟ್ಟಿಸಿ ಕುದಿಯುವ ನೀರಿನಲ್ಲಿ ಒಂದೊಂದಾಗಿ ಹಾಕಿ ಬೇಯಿಸಿ. ಇನ್ನೊಂದೆಡೆ ಸಕ್ಕರೆಗೆ ಮುಳುಗುವಷ್ಟು ನೀರು ಹಾಕಿ ಕುದಿಸಿ. ಆನಂತರ ಬೇಯಿಸಿದ ಪೂರಿಯ ಮೇಲೆ ಸಕ್ಕರೆ ಪಾಕ ಹಾಕಿ ಏಲಕ್ಕಿ ಪುಡಿ, ಬಡೆ ಸೊಪ್ಪು ಪುಡಿ, ಒಣ ಕೊಬ್ಬರಿ ತುರಿ ಉದುರಿಸಿ ಸರ್ವ್ ಮಾಡಿ. ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಸಿಹಿ ಕಡುಬು ಸವಿಯಲು ಸಿದ್ಧ. ಸಿಹಿ ಸಿಹಿ ಆದಂಥ ಖಾದ್ಯಗಳು ನೀವು ಬಾಣಂತಿಯರಿಗೆ ಕೊಡಲಿ ಅಥವಾ ಮಕ್ಕಳಿಗೆ ಕೊಡಲಿ, ನಮಗಂತೂ ತುಂಬ ಇಷ್ಟ. ಸೊ ಇದನ್ನಂತೂ ಟೇಸ್ಟ್ ಆಮೇಲೆ ನೋಡ್ತೀನಿ. ಸ್ವಲ್ಪ ಅದು ಸಕ್ಕರೆ ಪಾಕವನ್ನು ಹೀರ್ಕೊಳ್ಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾರೆ ಅಂತ ನೋಡೋಣ. ಅದಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋವ್ಸ್. ಸೊ ಒಂದು ರೆಸಿಪಿ ರೆಡಿಯಾಗಿದೆ, ಅದು ಕೂಡ ಸ್ವೀಟ್ ಡಿಶ್, ಉತ್ತರ ಕರ್ನಾಟಕ ಸ್ಪೆಷಲ್. ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ನೋಡೋಣ. ಎಸ್ ಮೇಡಮ್,
ಈಗ ಯಾವ ರೆಸಿಪಿ? ಗೋಧಿದು ದೋಸೆ. ಗೋಧಿ ದೋಸೆ ಇವತ್ತು ಗೋಧಿ ಸ್ಪೆಷಲ್. ಗೋಧಿ ಸ್ಪೆಷಲ್. ಸೊ ಇದು ಎಲ್ಲರೂ ಕೂಡ ತಿನ್ನುವಂಥದ್ದ ಬಾಣಂತಿಯರಿಗ ಹೇಗೆ? ಎಲ್ಲರೂ ಎಲ್ರಿಗೂ ಕೂಡ ಸಂಜೆ ಆಗುತ್ತೆ. ಸ್ಕೂಲ್ ಬಿಟ್ಟ ನಂತರ ಬಿಸಿ ಬಿಸಿ ಮಾಡಿ ಕೊಡ್ಲಿಕ್ಕೆ ಹಾ, ಚೆನ್ನಾಗಿರುತ್ತೆ. ಸರಿ. ಓಕೆ, ಫಸ್ಟ್ ಈಗ ನೀರು ಬೇಕು ಸ್ವಲ್ಪ. ಹಾಕ್ಲಾ? ಬೇಡ, ಮತ್ತೆ ಇದು ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಲಾ? ಸರಿ ನೋಡ್ಕೊಳ್ತೀನಿ. ನೀರು ಹಾಕ್ಬೇಕಾ? ಬೇಡ ಮೇಡ, ಸಾಕು. ತವ ಇಡುವ? ತವಾ ಡೈರೆಕ್ಟ್ ಇಷ್ಟೇ? ಇಷ್ಟೇ. ಓಹೋ, ಇದು ಇಲ್ದಿದ್ರು ಮಕ್ಕಳು ಸ್ಕೂಲಿಂದ ಬರುವಾಗ ಅಂದರೆ ನೀವು ಸ್ಕೂಲಿಂದ ಬರುವಾಗ ಏನಪ್ಪ ಮಾಡೋದು ಅಂತ ತಡಬಡದಲ್ಲಿ ಮಾಡಿ ಗೊತ್ತಾಗುತ್ತೆ. ಸ್ವಲ್ಪ ಎಣ್ಣೆ ಕೊಡಿ ಇದಕ್ಕೆ. ಸರಿ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಹಾಂ. ಇದ್ರ ಮೇಲೆ ಎಲ್ಲ ಹಾಕೊಳ್ಳೋದೀಗ. ಓ, ಈ ಹೆಚ್ಚಿದೆಲ್ಲ ತರಕಾರಿ ಎಲ್ಲ ಈಗ ಹಾಕೊಳ್ಳೋದು. ಹೌದು. ಇದು ಒಳ್ಳೆ ಇದು ಈರುಳ್ಳಿ ದೋಸೆ ಎಲ್ಲ ಬರುತ್ತಲ್ಲ ಆ ಥರ. ಹೌದೌದು. ಯಾವುದು ತರಕಾರಿ ಸಹ ಹಾಕ್ಬೋದು, ತರಕಾರಿ ಎಲ್ಲ ಸಹ. ಇದು ಒಣ ಕೊಬ್ಬರಿ, ಮತ್ತೆ ಕಾಯಿ ಮೆಣಸು, ಕ್ಯಾರೆಟ್ ತುರಿ, ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಂಡ್ರೆ ಸಹ ಆಗ್ತದೆ, ಹೀಗೂ ಸಹ ಆಗ್ತದೆ. ಇದು ಸ್ವಲ್ಪ ಪಿಜ್ಜಾ ತರ ಕಾಣುತ್ತೆ. ಇದು ಗೊತ್ತಾಯ್ತು ಮೇಲಿಂದ ಯಾಕೆ ಹಾಕೋದು ಅಂತ ಹೇಳಿ. ಪಿಜ್ಜಾ ಪಿಜ್ಜಾ ಕೇಳೋದು. ಇದು ಕಾಳು ಮೆಣಸಿನ ಪೆಪ್ಪರ್ ಪೌಡ್ರು. ಇದು ನಮ್ಮ ಪುಟಾಣಿ ಇದು ಹಿಟ್ಟು ಅಂತ ಹೇಳ್ತೇವೆ. ಇದು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೇವೆ. ಇದು ಖಾರ ಹುಡಿ, ಉಪ್ಪು, ಬೆಳ್ಳುಳ್ಳಿ, ಮೆಣಸು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೇವೆ. ಮತ್ತೆ ಮೇಲೆ ಹಾಕಿ ಪುಟಾಣಿ ಚಟ್ನಿ ಹೇಳೋದು. ಪುಟಾಣಿ ಚಟ್ನಿ ಊಟಕ್ಕೆ ಸಹ ಒಳ್ಳೇದಾಗ್ತದೆ ಇದು. ಇದಕ್ಕೆ ಉಪ್ಪು ಹಾಕ್ಲಿಲ್ಲ ಅಂದ್ರೆ ನೀರು ಹಿಡ್ಕೊಳ್ತದೆ ಅಂತ ಉಪ್ಪು ಹಾಕಿರ್ಲಿಲ್ಲ, ಈಗ ಉಪ್ಪು ಹಾಕ್ತೇನೆ. ಅದೆಲ್ಲದು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೀರು ಬಿಡ್ತದಲ್ಲ, ಮೇಲೆ ಉಪ್ಪು ಹಾಕದೆ. ಅಂದ್ರೆ ಈ ತರಕಾರಿಗೆಲ್ಲ ಉಪ್ಪು ಇಡ್ಸಿರಲ್ಲ. ಸ್ವಲ್ಪ ಚಾಟ್ ಮಸಾಲಾನು ಹಾಕ್ಬೋದು, ಚಂದ ಟೇಸ್ಟಿ ಆಗುತ್ತೆ. ಸೊ ಇದು ಮಚ್ಚಿ ಹಾಕೊಳ್ಳೋದಕ್ಕೆ ಹಾಕ್ಬೇಕು. ಅದಕ್ಕೆ ಇದಕ್ಕೆ ಸರ್ವ್ ಮಾಡ್ಕೊಳ್ಳಿ. ಇದೊಂಥರ ಬೈ ಒನ್ ಗೆಟ್ ಒನ್ ಫ್ರೀ ಥರ ಇದೆ. ಸೊ ದೊಡ್ಡದು, ಅದ್ರ ಜೊತೆ ಫ್ರೀ ಚಿಕ್ಕದು.
ನಾನು ಕಾರ್ಯಕ್ರಮದ ಶುರುವಲ್ಲೇ ಹೇಳಿದೆ, ಅಮ್ಮ ಮಾಡಿದ ಕೈ ರುಚಿಗೆ ಸಾಟಿ ಯಾವುದಿಲ್ಲ. ನೋಡಿ ಹೊರಗಡೆ ಪಿಜ್ಜಾ ಮಾಡ್ತಾರೆ ಅವರೆಲ್ಲ ಕಮರ್ಷಿಯಲ್ ಎಲ್ಲ ಹಾಗೆ ಮಾಡ್ತಾರೆ. ನೀವು ಅದನ್ನ ಎಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ದೀರಿ. ಮನೆಯಲ್ಲೇ ಇರುವಂತ ಈ ಪುಟಾಣಿ ಚಟ್ನಿ ಆಗಿರ್ಬೋದು, ಕಾಳು ಮೆಣಸಿನ ಪುಡಿ ಆಗಿರ್ಬೋದು, ಅದನ್ನೇ ಇರೋದ್ರಲ್ಲಿ ಹಾಕಿ ಟೇಸ್ಟ್ ಅದಕ್ಕಿಂತ ಮಿಗಿಲಾದಂಥದ್ದು ಒಂದು ಮಾಡ್ತೀರಿ. ಸೊ ಅದಕ್ಕೆ ಹೇಳೋದು, ಗೃಹಿಣಿಯರು ಎಷ್ಟು ನೋಡಿ ಹೊರಗಡೆ ಹೋಗಿ ಅದು ತುಂಬ ಖರ್ಚಾಗುತ್ತೆ, ಮನೇಲಿ ಕಮ್ಮಿ ಖರ್ಚಲ್ಲಿ ನೋಡೋದಕ್ಕೆ ಅಪಿಯರೆನ್ಸ್ ಅದೇ ರೀತಿ ಇರಬೇಕು, ಬಟ್ ಟೇಸ್ಟ್ ಅದಕ್ಕಿಂತ ಮಿಗಿಲಾಗಿರ್ಬೇಕು. ಇರುವಂತ ವಸ್ತುಗಳಲ್ಲೇ ಮಾಡುವಂಥದ್ದು. ಸ್ಕೂಲಿಂದ ಬರುವಾಗಲೇ ಸ್ಟಾರ್ಟ್ ಮಾಡ್ತಾರೆ ಹೊಟ್ಟೆ ಹಸುವು ರೆಡಿ ಮಾಡಿ. ಫಸ್ಟ್ ಬರೋದು ಬ್ಯಾಗ್ ಇಡೋದು ಏನ್ ಮಾಡಿದ್ದಾರೆ ಈ ತರ ಹುಡುಕ್ತಾ ಇರ್ತಾರೆ. ಎಸ್ ನೋಡಿ ಫಟಾಫಟ್ ಅಂತ. ಸೊ ಬೈ ಒನ್ ಪ್ಯಾನ್ ಪಿಜ್ಜಾ ವಿತ್ ಅನದರ್ ಒನ್ ಫ್ರೀ ಪ್ಯಾನ್ ಪಿಜ್ಜಾ. ಅದು ಕೂಡ ಗೋಧಿ ಹಿಟ್ಟು ಸೂಪರ್ ಆಗಿ ಕಾಣ್ತಾ ಇದೆ. ಮೇಡಮ್ ಗೋಧಿ ದೋಸೆ ರೆಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಗೋಧಿ ದೋಸೆ ಅಂತ ಹೇಳಿದ್ರು, ನಾನು ದೋಸೆ ಅಂತ ಪರಿಗಣಿಸೋದಿಲ್ಲ. ಇದು ನೋಡ್ತಾ ಇರುವಾಗ ಇದು ಒಳ್ಳೆ ಪಿಜ್ಜಾ ತರ ಕಾಣ್ತಾ ಇದೆ. ಥ್ಯಾಂಕ್ ಯು. ಸೊ ಅವರಂತೂ ಹೆಸರಿಟ್ರು ಗೋಧಿ ದೋಸೆ. ಎಷ್ಟು ಸಿಂಪಲ್ ಆಗಿ ಹೇಳುವಾಗ ಅಯ್ಯೋ ಗೋಧಿ ದೋಸೆನ ಮುಖ ಈ ಥರ ಬರುತ್ತೆ. ಅದೇ ಪ್ಯಾನ್ ಪಿಜ್ಜಾ ಅಂತ ಹೇಳಿ ಮುಖ ಎಲ್ಲ ಅರಳುತ್ತೆ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ. ಸೊ ಇದನ್ನಂತೂ ಅದೇ ರೀತಿ ಹೇಳಿ ಸರ್ವ್ ಮಾಡ್ಬೋದು. ಸೊ ನೋಡೋದಕ್ಕೂ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಹೆಲ್ದಿ ರೆಸಿಪಿ ಕೂಡ. ಸೊ ಯಾವ ರೀತಿ ಮಾಡೋದು ಮತ್ತೊಮ್ಮೆ ನೋಡಿ. ಗೋಧಿ ದೋಸೆ ತಯಾರಿಸುವ ವಿಧಾನ. ಮೊದಲು 1 ಕಪ್ ಗೋಧಿ ಹಿಟ್ಟು ಹಾಗೂ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಸವರಿ ದೋಸೆ ಹುಯ್ದು ಹೆಚ್ಚಿದ ಈರುಳ್ಳಿ, ಒಣಕೊಬ್ಬರಿ, ಹಸಿಮೆಣಸು, ಕ್ಯಾರೆಟ್ ತುರಿ, ಟೊಮ್ಯಾಟೊ, ಕರಿಮೆಣಸು ಪುಡಿ, ಪುಟಾಣಿ ಚಟ್ನಿಯನ್ನು ಉದುರಿಸಿ ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಗೂ ಉಪ್ಪು ಉದುರಿಸಿ ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಗೋಧಿ ದೋಸೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಮೇಡಮ್, ಒಂದು ಸ್ವೀಟು ಒಂದು ಖಾರ ಯಾವುದು ಫಸ್ಟ್ ಟೇಸ್ಟ್ ನೋಡೋದು? ಸ್ವೀಟೇ ನೋಡಿ. ಸ್ವೀಟಾ? ತಗೊಳ್ಳಿ. ಸೊ ಇದು ಇಷ್ಟೇ ಆದರೂ ಸಹ ನೋಡಿ ಎಷ್ಟು ಚೆನ್ನಾಗಿ ಇನ್ನೂ ಎಳೆ ಬಿಡ್ತಾ ಇದೆ. ನಾನು ಅಂಟ್ಕೊಳ್ಳುತ್ತೆ ಏನೋ ಅಂದ್ಕೊಂಡಿದ್ದೆ. ಸೊ ಇದು ಇಷ್ಟೇ, ಪೂರ್ತಿ ಇನ್ನೂ ಹೆಚ್ಚಿಗೆ ಹೀರ್ಕೊಳ್ಳಲ್ಲ. ಇಲ್ಲ ಇಲ್ಲ. ಕೈಯಲ್ಲೇ ಈ ರೀತಿ ರೋಲ್ ಮಾಡ್ಕೊಂಡು ತಿನ್ನೋಣ. ಸೂಪರ್ವಾಗಿ ಬರುತ್ತೆ. ರೋಲ್ಗೂ ಬರಲ್ಲ ಅಷ್ಟು. ತಗೊಳ್ಳಿ ಪೂರ್ತಿ. ವಾರೆ ವಾ. ಸೊ ನನಗಂತೂ ಫುಲ್ ಅದರ ಮೇಲೆ ಕೊಬ್ಬರಿ ಗಿಬ್ರಿ ಇರೋದೆಲ್ಲ ಸಿಕ್ತು. ಟೇಸ್ಟ್ ನೋಡಿ. ಈ ರೀತಿ ನೀವು ನೀರಲ್ಲಿ ಬೇಯಿಸಿದ್ರು ಕೂಡ ಒಂದಕ್ಕೊಂದು ಸ್ಟಿಕ್ ಆಗ್ತಾ ಇಲ್ಲ. ಆ ಬಡೆ ಸೊಪ್ಪುದು ಇದು ಫ್ಲೇವರ್ ತುಂಬ ಓವರ್ ಪವರ್ ಇದು ಬರ್ತಾ ಇದೆ. ಘಮ ಅದೇ ತುಂಬ ಚೆನ್ನಾಗಿ ಹೊಡಿತಾ ಇದೆ. ವಾವ್, ವೆರಿ ನೈಸ್. ಸೊ ಇದು ಈಗ ನಾವೆಲ್ಲ ಚಿರೋಟಿ ಮಾಡ್ತೇವೆ. ಚಿರೋಟಿಗೆ ಹಾಲೆಲ್ಲ ಹಾಕಿ ತಿಂತಾರೆ. ಇದು ಸಿಂಪಲ್ ಕಮ್ಮಿ ವೆಚ್ಚದಲ್ಲಿ ಆರಾಮ್ಸೆ ಮಾಡ್ಕೊಳ್ಳುವಂಥದ್ದು. ತುಂಬ ಚೆನ್ನಾಗಿದೆ. ಸೊ ಇದಂತೂ ಸೂಪರ್ಬ್ ಆಗಿ ಬಂದಿದೆ. ಇದನ್ನು ಟೇಸ್ಟ್ ನೋಡೋಣ. ತಗೊಳ್ಳಿ. ಪಿಜ್ಜಾ. ಸೊ ಪಿಜ್ಜಾ ಹೇಗೆ ಸ್ಟೈಲಲ್ಲಿ ತಿಂತೀವೋ ಇದನ್ನು ಕೂಡ ಹಾಗೆ ಸ್ಟೈಲಲ್ಲಿ ನೋಡಿ. ಯಾವುದೇ ಕೂಡ ನೀವು ಅಡುಗೆ ಮಾಡಿಕೊಡಿ, ಪ್ರೆಸೆಂಟೇಷನ್ ಮುಖ್ಯ. ಸೊ ಅದೇ ಇದೆ ಇದರಲ್ಲಿ. ಪ್ರೆಸೆಂಟೇಷನ್ ಥೇಟ್ ಪಿಜ್ಜಾ ಥರ, ಟೇಸ್ಟ್ ದೋಸೆ ಥರ. ದೋಸೆ ಕೊಟ್ಟಂಗೂ ಆಯ್ತು. ಈರುಳ್ಳಿ ದೋಸೆ ಅಂದರೆ ಅಯ್ಯೋ ಈರುಳ್ಳಿ ದೋಸೆ ಬೇರೆ ಏನಾದರೂ ಮಾಡೋಕ್ಕಾಗಲಿಲ್ವಾ ಅಂತ. ಟೇಸ್ಟ್ ಎಕ್ಸಾಕ್ಟ್ ಈರುಳ್ಳಿ ದೋಸೆ, ಪ್ರೆಸೆಂಟೇಷನ್ ಎಕ್ಸಾಕ್ಟ್ ಪಿಜ್ಜಾ. ತುಂಬ ಚೆನ್ನಾಗಿದೆ. ಸೊ ಇದಂತೂ ಜಾಣರ ಲಕ್ಷಣ. ಇದು ತುಂಬ ಚೆನ್ನಾಗಿದೆ ಮೇಡಮ್. ವೆರಿ ನೈಸ್. ಸೊ ಒಳ್ಳೆ ಜಾಣತನದಿಂದ ಒಂದು ಅಡುಗೆ ಮಾಡಿದ್ದೀರಿ, ಇನ್ನೊಂದು ಟೇಸ್ಟಿ ರೆಸಿಪಿ ಮಾಡ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೇನೆ ನೆಕ್ಸ್ಟ್ ಟೈಮ್ ಇದನ್ನ ಎಣ್ಣೆಲಿ ಕರೀರಿ.
ನೀರಲ್ಲಿ ಬೇಡ ಬೇಯಿಸೋದು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಹೋಗುವಾಗ ಎಷ್ಟು ವಿಭಿನ್ನ ರೀತಿಯಾದಂಥ ಖಾದ್ಯಗಳು ಬಾಣಂತಿಯರಿಗೆ ಕೊಡುವಂಥ ಒಂದು ರೆಸಿಪಿ ಅಂತ ಹೇಳಿದರು. ಸೊ ನೋಡ್ತಾ ಇರುವಾಗ ಬಾಣಂತಿಯರಿಗೆ ಯಾಕೆ ಯಾರು ಕೂಡ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿದೆ. ಸಿಂಪಲ್ ಎಟ್ ಟೇಸ್ಟಿ ರೆಸಿಪಿ. ಸೊ ಇದಂತೂ ಪ್ಯಾನ್ ಪಿಜ್ಜಾ ಅಂತ ಹೇಳಿ ಇವತ್ತೇ ಸಂಜೆ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ಬೇಗ ಖಾಲಿ ಆಗುತ್ತೆ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.